ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವಲಿಗೆ ಹೊರದು ಭಾರತದ ಮೊದಲ ವಿಲೇಜಿಗೆ, ಮೊದಲ ಗ್ರಾಮಕ್ಕೆ ಟ್ರಾವಲಿಗೆ ಹೊರದು. ಇದನ್ನು ಲಾಸ್ಟ್ ವಿಲೇಜ್ ಸಹ ಹೇಳುತ್ತಾರೆ. ಈಗ ಇದನ್ನು ಮೊದಲ ವಿಲೇಜ್ ಅಂತ ಹೇಳುತ್ತಾರೆ ಭಾರತದ. ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವುದು. ಇದರ ಹೆಸರು ಏನಂದ್ರೆ ಮನ ವಿಲೇಜ್ ಅಂತ ಹೇಳ್ತಾರೆ. ಇದು ಎಲ್ಲಿರುವುದು ನಿಮಗೆ ಹೇಳ್ತೇನೆ. ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ. ಇವತ್ತು ಒಳ್ಳೆ ರೀತಿಯಲ್ಲಿ ಕೂಲಾಗಿ ಉಂಟು. ಇವತ್ತು ದೂರ ಟ್ರಾವಲಿಂಗ್ ಹೊಡೆದು ನಾವು ಮನ ವಿಲೇಜ್ಗೆ ಟ್ರಾವಲಿಂಗ್ ಹೊಡೆದು ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ. ಈಗ ಗಂಟೆ ಎಷ್ಟು ಗಂಟೆ ಆಯ್ತು? 1:20 ಆಯ್ತು. ಹೋಗುವ, ಅಲ್ಲಿಗೆ ಸೀದಾ ಹೋಗುವ. ಭಾರತದ ಮೊದಲ ವಿಲೇಜ್, ಭಾರತದ ಲಾಸ್ಟ್ ವಿಲೇಜ್. ಇದರ ಹೆಸರೇನು? ಮನ ವಿಲೇಜ್ ಅಂತ ಹೇಳುತ್ತಾರೆ. ಇದು ಭಾರತದಲ್ಲಿ ಎಲ್ಲಿರುವುದು? ಉತ್ತರಾಖಂಡ ರಾಜ್ಯದಲ್ಲಿ ಚಮೋಲಿ ಎಂಬ ಜಿಲ್ಲೆಯಲ್ಲಿ ಇರುವ ಒಂದು ಮನ ವಿಲೇಜ್ ಆಗಿದೆ. ಭಯಂಕರವಾಗಿ ಫೇಮಸ್ ಆಗಿರೋ ಒಂದು ವಿಲೇಜ್ ಆಗಿದೆ. ಇಲ್ಲಿಗೆ ಹೋದವರು ಇದ್ರೆ ಕಮೆಂಟ್ ರೀತಿಯಲ್ಲಿ. ಇದು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು? 3200 ಮೀಟರ್ ಎತ್ತರದಲ್ಲಿ ಇರುವ ಒಂದು ವಿಲೇಜ್ ಆಗಿದೆ. ಭಯಂಕರವಾಗಿ ಫೇಮಸ್ ಆಗಿರೋ ಇದು ಭಾರತದ ಮೊದಲ ವಿಲೇಜ್ ಮತ್ತು ಲಾಸ್ಟ್ ವಿಲೇಜ್ ಅಂತ ಹೇಳುತ್ತಾರೆ. ಈ ಪ್ಲೇಸ್ ಅನ್ನು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಭಾರತ ಮತ್ತು ಟಿಬೆಟಿನ ಗಡಿಯಿಂದ 26 ಕಿಲೋಮೀಟರ್ ಉಂಟು ಮನ ವಿಲೇಜ್ಗೆ. ಫೇಮಸ್ ಆಗಿರುವ ಭಾರತದ ಮೊದಲ ವಿಲೇಜ್ ಮತ್ತು ಲಾಸ್ಟ್ ವಿಲೇಜ್ಗೆ 26 ಕಿಲೋಮೀಟರ್ ಉಂಟು ಟಿಬೆಟಿನ ಗಡಿಯಿಂದ. ಮತ್ತೊಂದು ಹೇಳಬೇಕಿದ್ರೆ ಇಂಡೋ ಮತ್ತು ಚೀನಾ ಗಡಿಯಲ್ಲಿ ಇರುವ ಒಂದು ವಿಲೇಜ್ ಆಗಿದೆ. ಇದು ಬದ್ರಿನಾಥ್ ಟೆಂಪಲ್ ಉಂಟು, ಅಲ್ಲಿಂದ 3 ಕಿಲೋಮೀಟರ್ ಇರುವುದು, ಸುಮಾರು 3 ಕಿಲೋಮೀಟರ್ ಇರುವುದು ಹತ್ತಿರ. ಈ ಬದ್ರಿನಾಥ್ ಟೆಂಪಲ್ ಗೆ, ಈ ವಿಲೇಜ್ಗೆ ಹತ್ತಿರ ಇರುವುದು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಗೊತ್ತಿರುವ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು. ಭಾರತದ ಮೊದಲ ವಿಲೇಜ್ ಮನ ವಿಲೇಜ್. ಇಲ್ಲಿಯ ಲ್ಯಾಂಗ್ವೇಜ್ ಯಾವುದು? ಒಂದು ಹಿಂದಿ ಲ್ಯಾಂಗ್ವೇಜ್, ಮತ್ತೊಂದು ಲ್ಯಾಂಗ್ವೇಜ್ ಉಂಟು ಗರುವಳಿ ಎಂಬ ಒಂದು ಲ್ಯಾಂಗ್ವೇಜ್. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇಲ್ಲ ಜನಸಂಖ್ಯೆ ಎಷ್ಟು? 2011 ಪ್ರಕಾರ ಜನಸಂಖ್ಯೆ 1214 ಜನರು ಇದ್ದಾರಂತೆ. ಇಲ್ಲಿ ಯಾವ ತಿಂಗಳಲ್ಲಿ ಓದಿರೊಳ್ಳುದು? ಏಪ್ರಿಲ್ ಇಂದ ಜೂನ್ ತನಕ ಓದಿರೊಳ್ಳುದು. ಮತ್ತೆ ಸ್ನೋಫಾಲ್ ಯಾವಾಗ ಬೀಳುವುದು? ನವೆಂಬರ್ ತಿಂಗಳು, ಡಿಸೆಂಬರ್ ತಿಂಗಳು, ಮಾರ್ಚ್ ತಿಂಗಳು, ಆ ತಿಂಗಳವರೆಗೆ ಬೀಳ್ತದಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಓದೋರಿದ್ರೆ ಇನ್ನೊಮ್ಮೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಭಾರತದ ಮೊದಲ ವಿಲೇಜ್ ಮನ ವಿಲೇಜ್. ಈ ಮನ ವಿಲೇಜ್ ಅಲ್ಲಿ ಕೆಲವು ರೀತಿಯ ಕೇವುಗಳು, ಗುಹೆಗಳು ಎಲ್ಲ ಉಂಟು. ಕೆಲವು ರೀತಿಯ ಜಲಪಾತಗಳುಂಟು. ಒಂದು ಜಲಪಾತ ಹೆಸರು ವಸುಂಧರಾ ಜಲಪಾತ, ಮತ್ತೊಂದು ಜಲಪಾತ ಹೆಸರು ನನಗೆ ಗೊತ್ತಿಲ್ಲ. ಒಂದು ಲೇಕ್ ಉಂಟು, ಮತ್ತೊಂದು ಜಲಪಾತ, ಒಂದು ಟೆಂಪಲ್ ಉಂಟು, ಸರಸ್ವತಿ ಟೆಂಪಲ್ ಅಂತ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇಲ್ಲಿಗೆ ಹೋದವರು ನೀವು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕಾಮೆಂಟ್ ರೀತಿಯಲ್ಲಿ ಹೇಳಿ. ಕಾಮೆಂಟ್ ಇಷ್ಟವರೆಗೆ ಯಾವ್ದು ಬರಲಿಲ್ಲ, ಆದ್ರೂ ಸಹ ಒಂದು ಚಿಕ್ಕ ಕಾಮೆಂಟ್ ಹೇಳಿ ಆಯ್ತಾ. ಒಂದು ಚಿಕ್ಕ ರಿಕ್ವೆಸ್ಟ್ ಅಷ್ಟೇ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಕ ನಿಮಗೆ ವಿಡಿಯೋ ಬರುತ್ತೆ. ಯಾವತ್ತು ನೀವು ಖುಷಿಯಾಗಿರಿ. ಅಲ್ಲಿವರೆಗೆಲ್ಲರಿಗೂ ಇವತ್ತಿನ ವಿಡಿಯೋಗೆ ಬೈ ಬೈ ಹೇಳ್ತಾ ನಾಳೆ ಗಾಯ್ಸ್, ಬೈ ಬಾಯ್.